ಇಸಳು 5ರಲ್ಲಿ ಪುತ್ತೂರಿನ ಸುಧಾನ ಕಿಟ್ಟಲ್ ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಜಂಟಿಯಾಗಿ ಈ ತುಳು ಬದುಕು ವಸ್ತು ಸಂಗ್ರಹಾಲಯದೊಳಗಿರತಕ್ಕಂತಹ ತುಳುವರು ಬಳಕೆ ಮಾಡಿದ ಭೌತಿಕ ವಸ್ತುಗಳೇನಿದೆ ಇದರ ಒಂದಷ್ಟು ವಿಶ್ಲೇಷಣೆಯನ್ನು ತಮ್ಮ ಮುಂದಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸಂಗ್ರಹಾಲಯದೊಳಗೆ ಸೇರಿಕೊಂಡಿರತಕ್ಕಂತಹ ಪ್ರತಿಯೊಂದು ವಸ್ತುವು ಕೂಡ ಸಂಸ್ಕೃತಿಯ ದೃಷ್ಟಿಯಿಂದ, ಈ ಪ್ರದೇಶದ ಸಂಸ್ಕೃತಿಯ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡೆದಿದೆ. ಇದು ಈ ಪ್ರದೇಶದ ಜನರ ಒಂದು ಸಂಸ್ಕೃತಿಯನ್ನು ಸ್ಪಷ್ಟವಾಗಿ ವಸ್ತುವನ್ನು ಹೇಳುವಂಥದ್ದು ಅಥವಾ ತಿಳಿಸುವಂಥದ್ದು. ಈಗ ಒಂದು ಪೊರಕೆಯನ್ನು ನಾವು ತಗೊಂಡ್ರೆ, ಪೊರಕೆ ಅಂದ ತಕ್ಷಣಕ್ಕೆ ಅದು ಏನೇನೋ ಒಂದು ಮಹತ್ವವಲ್ಲದ ಸಾಮಾನ್ಯ ವಸ್ತು ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿದೆ. ಆದರೆ ಒಂದು ಪ್ರದೇಶದ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಆ ಪ್ರದೇಶದ ಒಂದು ಪೊರಕೆಯನ್ನು, ಅಥವಾ ಈ ಪ್ರದೇಶದಲ್ಲಿ ನಾವು ಅಥವಾ ಈ ಒಂದು ಭಾಗದಲ್ಲಿ ಏನು ಹೇಳ್ತೇವೆ ಅಂತೇಳಿ ಹಿಡ್ಸುಡಿ ಅಂತ ಹೇಳ್ತೇವೆ. ಈ ಹಿಡ್ಸುಡಿಯನ್ನು ನಾವು ಮಾತಾಡಿಸ್ತಾ ಹೋದರೆ, ಅದರ ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಪ್ರಶ್ನಿಸ್ತಾ ಹೋದಾಗ ಒಂದು ಅದ್ಭುತವಾದ ಭೌತಿಕ ಪ್ರಪಂಚ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಈ ಪೊರಕೆಗೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ಅದು ನೂರಾರಲ್ಲ, ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಹೇಳ್ಬೋದು. ಪುರಾಣದಲ್ಲೇ ನಮ್ಮ ಪೊರಕೆಯ ವಿಚಾರ ಬರ್ತದೆ. ಅದು ಕೂಡ ತುಳುನಾಡಿನಲ್ಲಿ ನಮ್ಮ ಈ ಪ್ರದೇಶದ ಕೃಷಿಕನೊಬ್ಬ ಪೊರಕೆ ಇಲ್ಲದೆ ಅವನು ಕೃಷಿ ಕಾರ್ಯ ನಡೆಸುವಂತಹ ಕಲ್ಪನೆಯನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ಅದರಲ್ಲಿಯೂ ನಮ್ಮ ತಾಳೆಗರಿಯ ಕಡ್ಡಿಯಿಂದ ಮಾಡಿರ್ತಕ್ಕಂಥ ಪೊರಕೆ ಏನಿದೆ ಅದು ಬಹಳ ಉಪಯುಕ್ತವಾದಂಥ ಒಂದು ವಸ್ತು. ಯಾಕೆ ಈ ಮಾತು ನಾನು ಹೇಳಿದೆ ಅಂತ ಅಂದರೆ, ಪೊರಕೆ ಅಂದ ತಕ್ಷಣಕ್ಕೆ ಅದು ಮುಖ್ಯವಾಗಿ ನಮ್ಮ ಕಸವನ್ನು ಗುಡಿಸುವಂಥ ಒಂದು ವಸ್ತು ಸರಿ. ಆದರೆ ಆ ಪೊರಕೆಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಅನೇಕ ನಂಬಿಕೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಾದೆಗಳು, ಒಗಟುಗಳು, ಇದನ್ನೆಲ್ಲ ನಾವು ಒಂದು ಚಾರಿತ್ರಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ವಿಶ್ಲೇಷಣೆ ಮಾಡಿದರೆ ಅದ್ಭುತವಾದಂತಹ ಒಂದು ಪ್ರಪಂಚವನ್ನು ನಮ್ಮ ಮುಂದೆ ತೆರೆದಿರ್ತದೆ. ಈಗ ಒಂದು ಪೊರಕೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಗಾದೆ ಮಾತುಗಳನ್ನು ನೆನಪು ಮಾಡಿಕೊಳ್ಳೋಣ. ಒಂದು ಪೊರಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಗಾದೆ ಮಾತಿದೆ, ಮೈಪು ಪೋಯಿನಲ್ಪ ಮಾಟಲ ಪಲಿಪಂದ. ಹಾಗಾದರೆ ಮೈಪು ಪೋಯಿನಲ್ಪ ಮಾಟಲ ಪಲಿಪಂದ ಅನ್ನುವಂತಹ ಒಂದು ಗಾದೆಯ ಔಚಿತ್ಯ ಏನು, ಅದನ್ನು ಒಂದು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ಏನು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ನಮ್ಮ ಮುಂದೆ ತೆರೆದಿರ್ತದೆ. ಅಂದರೆ ಇವತ್ತು ನಾವು ನಮ್ಮ ಪ್ರಧಾನಮಂತ್ರಿಯವರು ಮೋದಿಜಿಯವರು ಒಂದು ಸ್ವಚ್ಛ ಭಾರತದ ಕಲ್ಪನೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಆದರೆ ನಮ್ಮ ತುಳುವರು ಒಂದು ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಿದರು ಅನ್ನುವಂಥದ್ದು ನಾವಿಲ್ಲಿ ನೋಡಬೇಕು. ನೂರಾರು ವರ್ಷಗಳ ಹಿಂದೆಯೇ ಅಥವಾ ಈ ರೀತಿಯ ಒಂದು ಆಧುನಿಕ ದಿನದ ಕಲ್ಪನೆ ಇಲ್ಲದೆ, ಸ್ವಚ್ಛತೆಯ ಕಲ್ಪನೆ ಇಲ್ಲದ ಆ ಕಾಲಕ್ಕೆ ಬಹುಶಃ ನಮ್ಮ ಹಿರಿಯರು ಎಷ್ಟರ ಮಟ್ಟಿಗೆ ಒಂದು ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ನೀಡಿದರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅಂದರೆ ಆ ಕಾಲಕ್ಕೆ ಒಂದು ಗುತ್ತಿನ ಮನೆ ಇರ್ಬೋದು ಅಥವಾ ಸಾಮಾನ್ಯ ಮನೆಯ ಮಹಿಳೆ ಇರ್ಬೋದು, ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಮಾಡುವಂಥ ಮೊದಲ ಕೆಲಸ ಅಂತಂದರೆ ಪೊರಕೆ ಹಿಡಿದು ಗುಡಿಸಿ ಬಲೆ ಗಿಲೆ ತೆಗೆದು ಆ ಮನೆಯ ಪರಿಸರವನ್ನು ನೀಟಾಗಿ ಇಡುವಂಥದ್ದು. ಅದು ನಮಗೆಲ್ಲ ಬಹುಶಃ ಇವತ್ತಿಗೆ ಅದು ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಅಂದರೆ ಒಂದು ಮಾತಿದೆಯಲ್ಲ, ಕ್ಲೀನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ. ಅಂತಹ ಒಂದು ಅದ್ಭುತವಾದ ಕಲ್ಪನೆಯನ್ನು ನಮ್ಮ ಹಿರಿಯರು ಬಹಳಷ್ಟು ವರ್ಷಗಳ ಹಿಂದೆ ಹೊಂದಿದ್ರು ಅನ್ನುವಂಥದ್ದು ಒಂದು. ಯಾಕೆ ಈ ಪೊರಕೆ ವಿಚಾರ ಬಂತು? ಈ ಪೊರಕೆ ಒಂದು ಸಾಮಾನ್ಯ ಕಸವನ್ನು ಗುಡಿಸುವಂಥ ಒಂದು ಪೊರಕೆ ಆದರೆ ಗುಡಿಸಿ ಆ ಒಂದು ಪೊರಕೆ ಸಣ್ಣದಾಗ್ತದೆ. ಅದನ್ನು ನಾವು ತುಳುವಿನಲ್ಲಿ ಕುಂಟಿ ಮಾಯ್ಪು ಅಂತ ಹೇಳುವಂಥದ್ದು, ಕುಂಟಿ ಮಾಯ್ಪು ಅಂತ ಹೇಳ್ತೇವೆ. ತುಳುವಿನಲ್ಲಿ ಒಂದು ಮಾತಿದೆ, 1000 ಸರ್ತಿ ಅಡಿತದಕ್ಕನ ಮೈಪುಗುಲ ಒಂಜಿ ದಿನ ಉಂಟು. ಅಂದರೆ ಇದು 2 ಅರ್ಥವನ್ನು ಹೊಂದಿದೆ. ಒಂದರ್ಥ, ಯಾರನ್ನೂ ಕೂಡ ಎಷ್ಟೇ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ ಅವನನ್ನು ನಾವು ಕಡೆಗಣಿಸಬಾರ್ದು. ಇನ್ನೊಂದು ಅಂತಂದರೆ, ಅದು ನೂರಾರು ಬಾರಿ ಬಳಕೆ ಆಗಿರತಕ್ಕಂಥ ವಸ್ತುವಾದರೂ ಕೂಡ ಅದು ಒಂದು ದಿನಕ್ಕೆ ಪ್ರಯೋಜನಕ್ಕೆ ಬರ್ತದೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ನೋಡಿ, ಇವತ್ತು ನಮ್ಮ ಕಿರಿಯ ಪೀಳಿಗೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ತಲೆ ಬಾಚುವಿಕೆಗೆ ಸಂಬಂಧಪಟ್ಟ ಹಾಗೆ ಬಾಚಣಿಗೆಯನ್ನು ಯಾವುದರಿಂದ ತಯಾರು ಮಾಡ್ತಾರೆ ಅಂತ ಕೇಳಿದರೆ ಇನ್ಸ್ಟೆಂಟಾಗಿ ಬರುವಂಥ ರಿಪ್ಲೈ ಅಂತ ಹೇಳಿದರೆ ಪ್ಲಾಸ್ಟಿಕ್ನಿಂದ. ಸೊ ಪ್ಲಾಸ್ಟಿಕ್ ಅಲ್ಲದಿದ್ದರೆ ಅನ್ನೋ ಪ್ರಶ್ನೆ ಇಲ್ಲ, ಅದು ಪ್ಲಾಸ್ಟಿಕ್ಕಿಂದಲೇ ಆಚೆ ಅದು ಯೋಚನೆ ಮಾಡುವಂಥ ಪ್ರಶ್ನೆ ಇಲ್ಲ. ಆದರೆ ನಮ್ಮ ಪಾಡ್ದನವನ್ನು ತೆಗೆದು ನೋಡಿದರೆ
ಅಲ್ಲಿ ಬೆಳ್ಳಿ, ಬಂಗಾರ, ಕಂಚು, ದಂತ, ಬೇರೆ ಬೇರೆ ಧಾತುಗಳಿಂದ ಮಾಡಿರ್ತಕ್ಕಂಥ ಬಾಚಣಿಗೆಯ ಉಲ್ಲೇಖ ಬರ್ತದೆ. ಇಲ್ಲಿ ಪ್ರಶ್ನೆ ಅಂತಂದರೆ, ತಲೆ ಬಾಚುವಂಥದ್ದು ಅದು ನಿತ್ಯದ ಒಂದು ಕರ್ಮ. ಸೊ ಹಾಗಾಗಿ ಈ ತುಳುನಾಡಿನಲ್ಲಿ ತಲೆ ಬಾಚುವುದಕ್ಕೆ ಈ ರೀತಿಯ ಬೆಳ್ಳಿ ಬಂಗಾರದಿಂದ ಬಾಚಣಿಗೆಯನ್ನೇ ಎಲ್ಲರೂ ಬಳಕೆ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಬಂದರೆ ನಮಗೆ ಆಶ್ಚರ್ಯ ಆಗ್ಬೋದು. ಒಬ್ಬೊತ್ತಿನ ಊಟಕ್ಕೆ ತತ್ವಾರ ಇರುವಂತಹ ಜನವರ್ಗವೇ ಜಾಸ್ತಿ ಇದ್ದ ಈ ಪ್ರದೇಶದಲ್ಲಿ ಬೆಳ್ಳಿ ಬಂಗಾರದ ಬಾಚಣಿಗೆಯಿಂದ ತಲೆ ಬಾಚುವುದಕ್ಕೆ ಸಾಧ್ಯ ಇತ್ತ? ಹಾಗಾದರೆ ಆ ಕಾಲಕ್ಕೆ ಪ್ಲಾಸ್ಟಿಕ್ಕಿನ ಬಳಕೆ ಇರಲಿಲ್ಲ, ಪ್ರಶ್ನೆ ಇರಲಿಲ್ಲ. ಸೊ ಪ್ಲಾಸ್ಟಿಕ್ ಇಲ್ಲದ ಆ ಕಾಲಘಟ್ಟದಲ್ಲಿ ಈ ಬೆಳ್ಳಿ ಬಂಗಾರದಂತಹ ಬಾಚಣಿಗೆಯ ಒಂದು ಏನು ವ್ಯವಸ್ಥೆ ಇಲ್ಲದ ಈ ಒಂದು ಜನವರ್ಗ ಯಾವ ರೀತಿ ತಲೆ ಬಾಚುತ್ತಾ ಇತ್ತು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದಾಗ ಅವರು ತಲೆ ಬಾಚ್ತಾ ಇದ್ದದ್ದು ಅದೇ ನಾವು ಗುಡಿಸಿ ಬಿಸಾಕಿದಂತಹ ಕುಂಟಿ ಮೈಪು ಅಂತ ಏನು ಹೇಳ್ತೇವೆ, ಆ ಕುಂಟಿ ಮೈಪನ್ನು ಮತ್ತಷ್ಟು ಕತ್ತರಿಸಿ ಗಿಡ್ಡಕ್ಕಿ ಮಾಡಿ ಆ ಕುಂಟಿ ಮೈಪಿನಿಂದ ನಮ್ಮ ಈ ತುಳುನಾಡಿನ ಕೆಲವು ಜನವರ್ಗದವರು ತಲೆ ಬಾಚ್ತಾ ಇದ್ರು ಅನ್ನುವಂಥ ವಿಚಾರ. ನಮಗೆ ಇವತ್ತಿಗೆ ಆಶ್ಚರ್ಯ ಆಗ್ಬೋದು, ಪೊರಕೆಯಿಂದ ತಲೆ ಬಾಚುವಂಥ ಒಂದು ಕ್ರಮ ಇತ್ತು. ಅಂದರೆ ಇಲ್ಲಿ ಬೇರೆ ಬೇರೆ ದೃಷ್ಟಿಯಲ್ಲಿ ನಾವೊಂದು ಆ ತುಳುವರ ಬದುಕನ್ನು ವಿಶ್ಲೇಷಣೆ ಮಾಡಬೇಕು. ಒಂದು ಆ ಬಡತನದ ತೀವ್ರತೆಯನ್ನು ನಮ್ಮ ಮುಂದೆ ಅದು ತಂದರೆ, ಇನ್ನೊಂದು ಅಂತಂದರೆ ಆ ಕಾಲದ ಒಂದು ಜನ ಪ್ರಕೃತಿಗೆ ಸಮೀಪವಾಗಿದ್ದು ಪ್ರಕೃತಿಯಲ್ಲಿ ಲಭ್ಯವಾಗ್ತಾ ಇದ್ದಂತಹ ಪ್ರತಿಯೊಂದು ವಸ್ತುವನ್ನು ಬಳಕೆ ಮಾಡಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಅನ್ನುವಂಥ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ಇಡುತ್ತದೆ. ಅದೇ ರೀತಿ ತುಳುವರು ಬಳಕೆ ಮಾಡಿರ್ತಕ್ಕಂಥ ಒಂದು ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಾಗ ನನಗೆ ನೆನಪಿಗೆ ಬರುವಂಥದ್ದು ತುಳುವರು ಬಳಕೆ ಮಾಡಿರ್ತಕ್ಕಂತಹ ಒಂದು ತೊಟ್ಟಿಲಿನ ವಿಚಾರ. ತೊಟ್ಟಿಲು ಅದು ಸಾಮಾನ್ಯ ಎಲ್ರಿಗೂ ಇವತ್ತಿಗೂ ನಮಗೆ ಗೊತ್ತಿರುವಂಥ ಒಂದು ವಸ್ತು, ಭೌತಿಕ ವಸ್ತು. ತೊಟ್ಟಿಲು ಅಂದರೆ ಬಹುಶಃ ಮಗುವನ್ನು ಮಲಗಿಸುವಂಥ ಒಂದು ತೊಟ್ಟಿಲು. ಈ ತೊಟ್ಟಿಲಿಗೆ ಸಂಬಂಧಪಟ್ಟ ಹಾಗೆ ತುಳು ಬದುಕು ವಸ್ತು ಸಂಗ್ರಹಾಲಯದೊಳಗೆ ಬಂದು ನಾವು ಆ ತೊಟ್ಟಿಲನ್ನು ನೋಡುವಾಗ ಅಥವಾ ತೊಟ್ಟಿಲನ್ನು ನಾವು ಮಾತಾಡಿಸ್ತಾ ಹೋದಂತೆ ಅನೇಕಾರು ಅದ್ಭುತವಾದ ವಿಚಾರಗಳು ನಮ್ಮ ಕಣ್ಣೆದುರಿಗೆ ಬರ್ತದೆ. ತುಳುನಾಡಿನ ಒಂದು ಆಚಾರಿ ವರ್ಗದವರು ಮುಖ್ಯವಾಗಿ ಈ ಒಂದು ಮರದ ತೊಟ್ಟಿಲನ್ನು ರಚನೆ ಮಾಡ್ತಾ ಇದ್ದರು. ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕ, ಪರಿಣಿತ ಆಚಾರಿ ತುಳುನಾಡಿನಲ್ಲಿ ಒಂದು ತೊಟ್ಟಿಲನ್ನು ರಚನೆ ಮಾಡಬೇಕಾದ್ರೆ ಅದು ನಿರ್ದಿಷ್ಟವಾದ ಆಯವನ್ನು ಹೊಂದಿರ್ತಿತ್ತು. ಅದು ನಿರ್ದಿಷ್ಟ ಉದ್ದ ಅಗಲ ಅಥವಾ ಎತ್ತರ ಅಂತ ಹೇಳಿ ಅದಕ್ಕೆ ಒಂದು ಆಯ ಇತ್ತು. ಈ ಆಯದ ತೊಟ್ಟಿಲಿಗೆ 5 ಅಥವಾ 9 ಜಾತಿಯ ಮರಗಳನ್ನು ಬಳಕೆ ಮಾಡ್ತಾ ಇದ್ರು. ಮುಖ್ಯವಾಗಿ ಮಾವು, ಹಲಸು, ಕಾಸರಕ, ಕೊಂದೆ, ಹಾಳೆ ಇತ್ಯಾದಿ. ಅದರಲ್ಲಿಯೂ ಈ ಪ್ರತಿಯೊಂದು ಜಾತಿಯ ಮರವನ್ನು ನಿರ್ದಿಷ್ಟ ಜಾಗಕ್ಕೆ ಹಾಕಬೇಕು ಅಂತ ಪದ್ಧತಿ ಇತ್ತು, ಕ್ರಮ ಇತ್ತು. ಅದು ಕಾಲು, ತಲೆ, ಎಡ, ಬಲ ಮತ್ತು ಅಡಿಭಾಗಕ್ಕೆ ನಿರ್ದಿಷ್ಟವಾದ ಜಾತಿಯ ಮರವನ್ನೇ ಹಾಕಬೇಕು. ಅದರಲ್ಲಿಯೂ ಈ ಒಂದು ತೊಟ್ಟಿಲಿನ ಅಡಿಭಾಗಕ್ಕೆ ಅಂದರೆ ಮಗು ಮಲಗುವಂತಹ ಭಾಗ ಏನಿದೆ ಆ ಅಡಿಭಾಗಕ್ಕೆ ಯಾವ ಜಾತಿಯ ಮರವನ್ನು ಹಾಕ್ತಾ ಇದ್ರು ಅಂತ ಹೇಳಿದರೆ ಮಾವಿನ ಮರ. ಆ ಮಾವಿನ ಮರದ ಹಲಗೆ ಅದು ಯಾವುದು, ಹೇಗೆ ಅದನ್ನು ಹಲಗೆ ತಯಾರು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಬಂದಾಗ ತುಳುನಾಡಿನಲ್ಲಿ ನಾವು ತುಳುವರು ಒಬ್ಬ ವ್ಯಕ್ತಿ ಸತ್ತ ತಕ್ಷಣಕ್ಕೆ ಆವತ್ತು ಒಂದು ಕಾಷ್ಟ ಇಡ್ತೇವೆ ಅವನು ಸುಡುವುದಕ್ಕೆ. ಕಾಷ್ಟ ಇಡಬೇಕಾದ್ರೆ ವ್ಯಕ್ತಿ ಸತ್ತ ದಿನವೇ ಒಂದು ಹಸಿ ಮಾವಿನ ಮರವನ್ನು ಕಡಿದು ಅಡಿಭಾಗಕ್ಕೆ ಒಂದು ಅಡಿಮರ ಅಂತ ಇಡ್ತೇವೆ. ಆ ಕಾಷ್ಟಕ್ಕಿಟ್ಟ ಆ ಒಂದು ಹಸಿ ಮಾವಿನ ಮರದ ಒಂದು ತೊಲೆ ಏನಿದೆ, ಅಡಿಮರ ಅಂತ ನಾವೇನಿಟ್ಟಿದ್ದೇವೆ, ಅದು ಶವ ಅಥವಾ ಕಾಷ್ಟ ಪೂರ್ತಿ ಸುಟ್ಟು ಹೋದರೂ ಕೂಡ ಆ ಅಡಿಮರ ಮಾತ್ರ ಸುಡದೆ ಉಳಿದಿರ್ತಿತ್ತು. ಅದು ಪೂರ್ತಿಯಾಗಿ ಸುಟ್ಟು ಹೋಗೋದಿಲ್ಲ. ಈ ಕಾಷ್ಟಕ್ಕಿಟ್ಟಂತಹ ಆ ಒಂದು ಮಾವಿನ ಮರ ಏನಿದೆ, ತೊಲೆ ಏನಿದೆ, ಆ ಪೂರ್ತಿ ಸುಡದೆ ಉಳಿದಿರುವಂಥದ್ದು ಅದನ್ನು ಕೊಯ್ದು ಈ ಆಯದ ತೊಟ್ಟಿಲಿಗೆ ಮಗು ಮಲಗುವ ಭಾಗಕ್ಕೆ ಬಳಕೆ ಮಾಡಬೇಕು ಅನ್ನುವಂಥ ತುಳುವರ ನಂಬಿಕೆ ಇತ್ತು. ತೊಟ್ಟಿಲಿಗೆ ಸಂಬಂಧಪಟ್ಟ ಹಾಗೆ ಇಂತಹ ನಂಬಿಕೆಗಳು ಅನೇಕ ಇವೆ, ಅದು ಪ್ರಶ್ನೆ ಅಲ್ಲ. ಈ ನಂಬಿಕೆಗಳು ಒಂದೆಡೆಯಾದರೆ ಇಲ್ಲಿ ಇದನ್ನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇತಿಹಾಸದ ದೃಷ್ಟಿಕೋನದಿಂದ ಅದನ್ನು ನೋಡಿದರೆ ಏನಿದರ ಮಹತ್ವ ಅಂತಂದರೆ, ಈ ರೀತಿಯ ಒಬ್ಬ ಪರಿಣಿತ ಆಚಾರಿ ಆಯಾ ಪ್ರಕಾರ ಮಾಡಿರ್ತಕ್ಕಂಥ ವಿವಿಧ ಜಾತಿಯ ಮರಗಳನ್ನು ಹಾಕಿ ಮಾಡಿರ್ತಕ್ಕಂಥ ಒಂದು ತೊಟ್ಟಿಲನ್ನು ಈ ತುಳುನಾಡಿನ ಯಾವ ಜನವರ್ಗ ಬಳಕೆ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಯಾರು ಬಳಕೆ ಮಾಡ್ತಾ ಇದ್ದಾರೆ?
ಇಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಇಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಮತಕ್ಕೆ ಸಂಬಂಧಪಟ್ಟ ಹಾಗಿನ ಜನ ವಾಸ ಮಾಡ್ತಾರೆ, ಭಾಷೆಗೆ ಸಂಬಂಧಪಟ್ಟ ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟ ಜನ ವಾಸ ಮಾಡ್ತಾರೆ. ಅಂತಿರುವಲ್ಲಿ ಈ ಆಯದ ತೊಟ್ಟಿಲನ್ನು ಯಾವ ಜನವರ್ಗ ಬಳಕೆ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆಯನ್ನು ನಾವು ಹಾಕಿಕೊಂಡವಾಗ ನಿಜವಾಗಿ ನಮಗೆ ಆಶ್ಚರ್ಯ ಆಗ್ತದೆ. ನಾನು ಕಂಡುಕೊಂಡ ಹಾಗೆ ಈ ಒಂದು ಪ್ರಶ್ನೆ ನಮ್ಮ ಮುಂದಿಟ್ಟುಕೊಂಡು ಆ ತೊಟ್ಟಿಲನ್ನು ಪ್ರಶ್ನೆ ಮಾಡಿದಾಗ ಆ ತೊಟ್ಟಿಲಿನ ಮುಖಾಂತರ ಇಲ್ಲಿಯ ಮೂಲ ನಿವಾಸಿಗಳು ಯಾರು, ಹೊರಗಿನಿಂದ ಬಂದವರು ಯಾರು ಅನ್ನೋಂಥ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತಂದಿಡ್ತದೆ. ಅಂದರೆ ಇಲ್ಲಿ ಬಹುಶಃ ಈ ರೀತಿಯ ಆಯದ ತೊಟ್ಟಿಲನ್ನು ಬಳಕೆ ಮಾಡುವಂಥ ಜನವರ್ಗ ಯಾರು ಅಂತ ಕೇಳಿದರೆ ಬಿಲ್ಲವ, ಬಂಟ, ಈ ರೀತಿಯವರೆಲ್ಲ ಈ ಸಮುದಾಯದವರೆಲ್ಲ ಜನಾಂಗದವರೆಲ್ಲ ಈ ಒಂದು ಆಯದ ತೊಟ್ಟಿಲನ್ನು ಬಳಕೆ ಮಾಡ್ತಾ ಇರೋ ಬಗ್ಗೆ ಅವರು ಹೇಳ್ತಾರೆ. ಅದೇ ರೀತಿ ಬ್ರಾಹ್ಮಣರಲ್ಲಿ, ಜೈನರಲ್ಲಿ ಅಥವಾ ನಮ್ಮ ಮುಸ್ಲಿಂ ಸಮುದಾಯದವರಲ್ಲಿ, ಕ್ರೈಸ್ತ ಬಾಂಧವರಲ್ಲಿ, GSB ಸಮುದಾಯಕ್ಕೆ ಸಂಬಂಧಪಟ್ಟವರು ಅವರಲ್ಲಿ ಕೇಳಿದರೆ ಈ ಆಯದ ತೊಟ್ಟಿಲಿನ ಬಗ್ಗೆ ಅವರು ಮಾತಾಡುವುದಿಲ್ಲ. ತೊಟ್ಟಿಲು ಅಂದರೆ ತೊಟ್ಟಿಲು, ಮಗು ಮಲಗುವುದಕ್ಕೆ ಬಳಕೆಯಾಗುವಂಥ ಒಂದು ತೊಟ್ಟಿಲು. ಅದು ಮರದಿಂದ ಮಾಡಿರ್ಬೋದು ಅಥವಾ ಕಂಚು ಕಬ್ಬಿಣ ಯಾವುದರಿಂದೇ ಅದು ಮಾಡಿರ್ಬೋದು. ಕೇವಲ ಒಂದು ಮಗುವನ್ನು ಮಲಗಿಸುವಂಥ ತೊಟ್ಟಿಲು ಅಷ್ಟೇ. ಹಾಗಾಗಿ ಈಗಾಗಲೇ ನಾನು ಹೇಳಿದ ಹಾಗೆ ಸಾಮಾನ್ಯ ಒಂದು ಮಗು ಮಲಗುವಂಥ ತೊಟ್ಟಿಲು ಒಂದು ಪ್ರದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಅಥವಾ ಇಲ್ಲಿಯ ಇತಿಹಾಸದ ಕುರಿತ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತದೆ ಅಂತಂದರೆ ಬಹುಶಃ ಈ ಒಂದು ಭೌತಿಕ ವಸ್ತುಗಳು, ನಾವು ನಮ್ಮ ತುಳುವರು ಬಳಕೆ ಮಾಡಿರ್ತಕ್ಕಂಥ ಭೌತಿಕ ವಸ್ತುಗಳು, ಅದು ಸಾಮಾನ್ಯ ವಸ್ತುವಾಗಿರ್ಬೋದು ಅಥವಾ ಅಸಾಮಾನ್ಯ ವಸ್ತುವಾಗಿರ್ಬೋದು, ಅದು ಯಾವ ರೀತಿಯಲ್ಲಿ ಮಹತ್ವಪೂರ್ಣವಾಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಯಾವುದೇ ಒಂದು ನಮ್ಮ ಪರಂಪರೆಯಿಂದ ಬಂದಂತಹ ನಮ್ಮ ಪೂರ್ವಜರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳೇನಿವೆ ಅದನ್ನು ನಾವು ಕಡೆಗಣಿಸಬಾರ್ದು. ಅದಕ್ಕೆ ಒಂದು ಸಾಂಸ್ಕೃತಿಕ ಮೌಲ್ಯ ಇದೆ, ಐತಿಹಾಸಿಕ ಮೌಲ್ಯ ಇದೆ. ಅದನ್ನು ಜತನದಿಂದ ಕಾಪಿಟ್ಟುಕೊಂಡು ನಮ್ಮ ವಸ್ತು ಸಂಗ್ರಹಾಲಯಕ್ಕೆ ಸೇರ್ಪಡಿಸುವುದರೊಂದಿಗೆ ಅಥವಾ ಅದನ್ನು ಸೇರಿಸುವುದರೊಂದಿಗೆ ನಾಳೆಗೆ ಅದೊಂದು ಮಹತ್ವಪೂರ್ಣವಾದ ಆಕ್ರ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವು ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿವರೆಗೆ ನಾವು ಮುಖ್ಯವಾಗಿ 2 ಸಾಮಾನ್ಯ ವಸ್ತುಗಳ ಚಿತ್ರಣವನ್ನು ತಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಮುಂದಿನ 6ನೇ ಎಸಲಿನಲ್ಲಿ ಇನ್ನುಳಿದ ಕೆಲವೊಂದು ವಸ್ತುಗಳ ಮಾಹಿತಿಯನ್ನು ತಮಗೆ ತಿಳಿಸುವುದಕ್ಕೆ ಇಷ್ಟಪಡ್ತೇವೆ. ತಾವುಗಳು ಈ ಒಂದು ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.